ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ನಿಯೋಜಿತ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ರನ್ನು ಇಂದು ಪುತ್ತೂರಿನ ಪ್ರವೇಶ ದ್ವಾರದ ಕಬಕ ಜಂಕ್ಷನ್ನಲ್ಲಿ ಕೆಪಿಸಿಸಿ ಸಂಯೋಜಕರಾಗಿರುವ ಕಾವು ಹೇಮನಾಥ್ ಶೆಟ್ಟಿ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಪುತ್ತೂರು ಬ್ಲಾಕ್ ಅಧ್ಯಕ್ಷರು ಪ್ರಶಾಂತ್ ಪಾಟಾಜಿ ಅವರು ಸ್ವಾಗತಿಸಿದರು. ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಉತ್ತಮ ಕೆಲಸ ಮಾಡುತ್ತಿದೆ, ಒಳ್ಳೆಯ ಸಂಘಟನೆ ನಡೆಯುತ್ತಿದೆ ಎಂದು ಯುವ ಕಾಂಗ್ರೆಸ್ನ ಉತ್ತಮ ಕಾರ್ಯವೈಖರಿಯನ್ನ ಕಾವು ಹೇಮನಾಥ್ ಶೆಟ್ಟಿ ಅವರು ವಿವರಿಸಿ ಹೇಳಿದರು. ಪುತ್ತೂರಿಗೆ ಬಂದಿರುವುದು ನನಗೆ ತುಂಬಾ ಖುಷಿಯಾಯಿತು. ನೀವು ನಮ್ಮ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ಋಣಿಯಾಗಿದ್ದೇನೆ. ಪಕ್ಷ ಸಂಘಟನೆ ಮತ್ತು ಕಾಂಗ್ರೆಸ್ ಅಧಿಕಾರ ಬರುವವರೆಗೆ ವಿವರಿಸದೆ ಪಕ್ಷದ ಕೆಲಸ ಒಟ್ಟಾಗಿ ಮಾಡೋಣ ಎಂದು ಸ್ವಾಗತ ಸ್ವೀಕರಿಸಿ ಮಾತನಾಡಿದರು. ಪುತ್ತೂರು ಬ್ಲಾಕ್ ಮಾಜಿ ಅಧ್ಯಕ್ಷ ಫಜಲ್ ರಹೀಂ, ನಗರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸೂತ್ರಬೆಟ್ಟು ಜಗನ್ನಾಥ್ ರೈ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸನ್ನದ್ ಯೂಸುಫ್, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುಟಿ ತೌಸಿಫ್ ಉಪಸ್ಥಿತರಿದ್ದರು. ಚುನಾವಣೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥ ಎಲ್ಲ ಯುವಕರು ಇಲ್ಲಿದ್ದಾರೆ. ಗೆಲುವಿಗಾಗಿ ಅವರೆಲ್ಲ ನಿಮ್ಮ ಮಾಡಬೇಕಿತ್ತು. ಇವತ್ತು ಅನಿವಾರ್ಯ ನೀವು ಬರ್ತೀರಂತ ಆಗಾಗ ಇಷ್ಟು ಜನ ನಾವು ಅನಿಶ್ ವಿಫೋ ನ್ಯೂಸ್, ಪುತ್ತೂರು.